ಹೋದ್ರೆ ಬೇಕು, ಇದೊಂದು ಬೇಡ. ಗಂಡಂತೂ ಇದೆ, ಒಂದಲ್ಲ ಇನ್ನೊಂದಲ್ಲ ಹುಟ್ಟಿ ಹಾಕಿದ್ರೆ ಬಿಡುದಿಲ್ಲ. ಗಂಡಂತ ಮತ್ತೆಂತಲ್ಲ, ನಮ್ಮದು ಪಾಲಕ ಅವ್ರಿಗೆ ತಿರುಗಾಟ ಇಲ್ಲ. ನಮ್ಗೆ ಯಾವುದೇ ತಿರುಗಾಟ ಇಲ್ಲ. ಅದನ್ನೇ ಹುಟ್ಟಂತ ಹುಡ್ಕೊ ಬಂದಾನೆ. ಇಲ್ಲ ನೋಡ್ಲಿಲ್ಲ ಅಂತ ನೋಡಿಲ್ಲ. ಅವರ ಕಾಯಿ ಏಕೆ ಇಲ್ವಾ? ಆಯ್ತು ಬಿಡಿ, ನಿಮ್ಮ ಹತ್ರ ನಾನೇ ಹುಡುಕ್ತೆ. ಹಾಪಕ್ಕಿದ ಸೋಡತ್ತೀರಲ್ಲಿ ಇಲ್ಲ ಬಂದು ಸತ್ಯ ಇವತ್ತು ಅಲ್ಲ ಇದನ್ನ ಇಟ್ಟರೆ ಗಂಡ ಹತ್ರ ಇದೀತೆ. ಕಾಣ 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 ಮಾಡಂತ ಕಾಣಿದೆ. ಕಾಣಿ ಈ ಕೋಣ ನಮ್ದ ಅಲ್ದಾಣಿ. ನಾನು ಪರೀಕ್ಷೆ ಮಾಡಿ ಕಾಣೆ ಕಾಣಿ ಕಾಣ್ತೆ ಕಾಣಿ ಕೋಣದ ಕಾಣ್ತೆ. ಒಂದೇ ಸಲ ಪರೀಕ್ಷೆ ಮಾಡ್ತೆ ಕಾಣಿ ಪಾಪ ಕೋಣ ನಮ್ದೇ. ತಲೆ ಕೊಟ್ಟಂತ ಬಿಡ್ತೀಗ ಹುಡ್ಕಿ 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 ಆದ ಜೀವನ ಹೋಯ್ತಿಲ್ಲ. ಎಲ್ಲಿ ಕೇಸರಿ ರಾಶಿ ಹೊಡ್ಕತ್ತಿದೆ. ಗಾಡಿ ನೀರಿಲ್ಲ ಇತ್ತಾರ ಬೆಂತಿಕ್ಕೆ ತಲೆ ನೀರು ಹೇಗಂತೆ ನಮ್ಮಲ್ಲಿ ಹಾರು ಅದಂಗಿತ್ತಲ್ಲ. ಒಮ್ಮೆ ಕಣಕ ಗಾಡಿ ಓಡ್ ಗಾಡಿ ಗಾಡಿ ತಾಡಿನಿ ಕೋಡ್ ಚಳಿ ಹಾಕ್ತಿ. ಈಗ ಹಾಕ್ತಿ ತಾಡಿನಿ ಸುಮಾರಿಗೆ ಐತಿ. ಈಗ ಗಾಡಿ 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 ಸುಮ್ಮನೆ ಕಡ್ಕ ಹರಿ ಮಾಡುತ್ತಾಗ ಹರಿ ಮಾಡುತ್ತಿಲ್ಲ ಇದು ಕೆಮಿಯೋಳು ಎಂತ ಮಾರ್ರ ಇದೆ ಥೋ ಇದು ಕಣಿ ಒಣ ಹುಲ್ ಹಾಕಿಲ್ಲೇಕಂತಲ್ಲ ಬೇಡ ಬದಿಗೆ ಒಣ ಹುಲ್ ಹಾಕಿಲ್ಲ ದಾರಿ ಕೇಳ್ಬಂದೆ. ಬಾಯಿ ಕೊಡುದ ನೀರು ಹಾಲು ದುಡ್ಡು ಸಣ್ಣ ಪಾತ್ರದಾಗ ಗೀರ್ಕೊಂಡು ಸಾಕತ್ತೀನಿ.
ಮೊದಲು ಇದೆಂತ ಮರ್ರೆ ಈ ಕೋಣ ಮಾತಾಡ್ತಾರೆ ಆದಿಲ್ಲ ಅಂತ ಹೇಳಿ ಬಿಡ್ಬೋರ್ಯ ಏನ್ ಬರ್ತದಲ್ಲ ಯಾವ್ದು ಇಲ್ಲಿಗೆ ನೀನೇ ಬೇಕಿತ್ತು ಬಾ ಏನೇನು ಬಂದವರು ಬಹಳಷ್ಟು ಅಧಿಕ ಮಾತಾಡಿದೆಯಲ್ಲ ಏನು ಬಾಣಿಗೆ ಏನ್ ಕೊಡ್ತೀಯ ನೀನು ಮತ್ತೆ 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 ಧರ್ಮಕ್ಕೆ ಸೇವೆ ಮಾಡ್ತೀಯ ನೀನು ಧರ್ಮಕ್ಕೆ ಬಂದದ ನೀನು ಎಷ್ಟು ವರ್ಷ ಆಯ್ತು ನಂಗೆ ಎಷ್ಟು ಕೊಟ್ಟು ನಂಗೆ ತಕೊಂಡದ್ದು ಹೆಚ್ಚಾದ್ರೂ ಕೊಡುವುದೇ ಬಂದವ ಸಾಮಾನ್ಯದವನು ಹಾಗೆ ಭಾವಿಸಿಕೊಂಡೆ ಸಾಮಾನ್ಯದವ ನಾನಲ್ಲ ಯಾವ್ದಾ ಒಳರ್ತಾ ಇದೆ ಎಂತದು ಇಲ್ಲ ಅಸಾಮಾನ್ಯ ನೀನು ಯಾರು ಕತ್ತನ ಕತ್ತರಿಸೇನು ಕತ್ತು ಕಟ್ಟು ಮಾತಾಡೋದು ಬೇರೆ ಜನ ತೊಂದರೆ ಆದಿತ್ತು ಜನ ಇದ್ದೆ ನಾನಿದ್ದು ಮಾಡ್ತಾ ಬರ್ತಿದ್ದಲ್ಲ ಆದ್ರೆ ನೀನು ಗಡಿ ಬಿಡಿಯಲ್ಲಿ ಬಂದದ್ದು ನೋಡಿಯೇ ಗೊತ್ತಾಯ್ತು ಇಲ್ಲಿದ್ದ ಕಾರಣ ನೀನು ಬಂದದ್ದಂತ ಕೂಬೇಡ ಕಿವಿ ಸರಿ ಇತ್ತೆ ನನ್ನ ಸ್ವರವೇ ಹಾಗೆ ಒಳ್ಳೆ ಸ್ವರ ಮನೆ ಹೌದಾ ಹೇಳ್ಕೊಳ್ತೀವಪ್ಪ ಯಾವುದು ಸ್ವರ ಒಳ್ಳೆ ಸ್ವರ ಸ್ವರವೆಲ್ಲ ಕಲಿಬೇಕನ ನಾನು ಬಂದವ ಸಾಮಾನ್ಯದವನಲ್ಲ ನಾನು ಬರುವ ಮುಂಚಿತವಾಗಿ ಇಲ್ಲಿವರೆಗಾಗಿ ಬಂದವರು ಯಾರು ಇಲ್ಲಿಗ ಅವನು ಸುಡುತ್ತವನ್ನ ಅವ ಮರ ಕತೆ ಮುಗಿಸ್ತೇನೆ ಅವ ಉದ್ದಿನ ಬೇಳೆ ಬಂದದ್ದೆ ಎಷ್ಟು ತಿಂದೆ ಅದಲ್ಲ ಬಂದವನನ್ನ ಏನು ಮಾಡ್ತೀರಾ ಬಂದದ್ದ ಅವ ಮೊದಲು ಜೋರಿಂದ ಕಡಿಕ ನಮ್ಮ ಯಕ್ಷಣ್ಣ ಇದ್ನಲ್ಲ ಯಾವ್ದು ಯಕ್ಷಣ್ಣ ನೀನು ಒಬ್ಬನೇ ಇರುದಲ್ಲ ಅವನು ಇದ್ದಾನೆ ಅನ್ಸದಲ್ಲಿ ಅಲ್ಲ ನಮ್ಮ ಯಕ್ಷಣ್ಣ ಯಕ್ಷರಾಜ ಇದ್ರ ಮಾಲಿ ಮಂದಿನ ಮುಂದೆ ಬಿಟ್ಟಿದ್ದೆ ಇದ್ರ ಮಾಲಿ ತ್ವಯ್ಯ ಒಂದೇ ಮೋಸದಿಂದ ಕೊಂದುಕೊಂಡವರು ನೀವಿದ್ದೀರಾ ದೇವರನ್ನ ತೀರಿಸಿಕೊಳ್ಳುವುದಕ್ಕಾಗಿಯೂ ಅಲ್ಲ ಸ್ವರ್ಗೋಲಕದ ಪೀಠದ ಆಸೆಯಿಂದಾಗಿಯೂ ಬಂದವ ಅವನ ಮಗ ಮಹಿಷಾಸುರ. ನೀನು ಮಹಿಷಾಸುರನ ಅದೇ ನಿಮ್ಮ ಕುಟುಂಬದವರು ಮಹಿಷಾಸುರ. ನೀನು ಹುಟ್ಟಿದ ಮೇಲೆ ಮಗ ನೀನ ನಾನೇ. ನೆನ್ಕೊಳ್ಳಿಕ್ಕೆ ಆಗುದಿಲ್ವಾ? ಏನು ಕಾಯಿಲೆ ಉಂಟ ನಿನಗೆ? ಬಂದ ವಿಚಾರ ತಿಳಿಯುತ್ತಾನೆ. ಎಂತ ವಿಷಯ ಗೊತ್ತಿಲ್ಲ. ನಿಮ್ಮ ಒಡೆಯ ಮನೆಯವರಿಗಾಗಿ ಹೋಗ್ಬೇಕು. ಹೋಗಿ ಹೇಳ್ಬೇಕಾದ್ದು ಹೀಗೆ, ವೈಶಾಖ್ಯ ಬಂದಿದ್ದಾರೆ, ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಹಾಗೆ ಇಲ್ಲಿದ್ರೆ ಬೋಡಿ ಮಾಡಿಸ್ತೇನೆ. ಏನು ಆದಷ್ಟು ಬೇಗ ನೆನಪಾಗ್ತದಲ್ಲ? ನೆನಪೇ ಉಂಟು ನನಗೆ ನೆನಪಿಲ್ವಾ? ನೆನಪು ಆಗುದಿಲ್ಲ. ಎಲ್ಲ ನೆನಪುಂಟು, ನೆನಪು ಆಗುವುದಿಲ್ಲ ಅಂತಾದ್ರೆ ಯೋಚಿಸುವಂತ ಅವಶ್ಯಕತೆ ಇಲ್ಲ. ನಾವು ತಿರುಗಾಟಕ್ಕೆ ಹೋಗುವಾಗ ಹಾಗೆ ಹೋಗುವುದಿಲ್ಲ. ಯಾವುದನ್ನ ಯಾವುದನ್ನ ಕೂಡ ನಿನ್ನದೇ ಸ್ವಭಾವ ನನ್ನದು. ಹಾಗಲ್ವಾ? ನೆನಪಿನ ಗುಳಿಗೆಯನ್ನು ಹಿಡಿದು ತಿರುಗಾಟ ಮಾಡುವವ ನಾನು. ನನಗಲ್ಲ, ನಿನಗೆ ಕೊಡ್ಲಿಕ್ಕೆ. ಹೌದು, ಎಷ್ಟು ಬೇಕಾದಿತ್ತು? ಎರಡಲ್ವಾ? ಕೊಡ್ಬೇಕು ಅಂತ ಆದ್ರೆ ಕ್ರಮಬದ್ಧವಾಗಿಯೇ ಕೊಡ್ಬೇಕು ಅಲ್ವಾ? ನಾನು ಹೇಳದೆ ಇದ್ರು ಎಷ್ಟು ತಗೊಳ್ತೀವಿ ಅದು ಗೊತ್ತುಂಟು. ಸ್ವಲ್ಪ ಮುಂದೆ ಬಾ. ಮುಂದೆ ಬಂದು ಸಿಕ್ಕತ್ತಲ್ಲ, ಇನ್ನು ಹಂಚು ಮುಂದೆ ಇನ್ನು ಮುಂದೆ ಕೆಳಗೆ ಹಾರ್ಕತ್ತಲ್ಲ, ಸೊಂಟ ಮುಂದೆ ಹೋಗಿ ಆಗಲ್ವಾ? ಕೈ ಕಟ್ಟು, ಕೈ ಕೊಟ್ಟು ಬಾಯ್ಕಾಯಿ ಬಾಯ್ಕಾಯಿ. ಈಗ ಹಾ ಮೇಲೆ ನೋಡು, ಏನಾದ್ರು ಬಾಯ್ಕಾಯ ನನಗೆ ಕಾಮ ಕಟ್ಟಿಲ್ಲ, ನೀನು ಕಾಮ ನಾನಲ್ವಾ? ಎಲ್ಲರಿಗೂ ಹುಲ್ಲು ಸರಿ ಇದೆ. ನಂಗೆ ಒಂದು ರಾಶಿ ಇತ್ತು ಈಗ ನೋಡು, ನಾನು ಕೊಡುವಂತ ನೆನಪಿನ ಮತ್ತೆ ಹೆಚ್ಚಿಗೆ ಬೇಡ. ಇನ್ನೆರಡು ಕೊಡುದಾ? ಸಾಕ? ಇದ್ರಲ್ಲಿ ನೆನಪಾಗ್ತದ? ಬಂದಿದ್ದು ಮಹಿಷಾಸುರ ಸುರ ಬಿಟ್ಕೊಡ್ರಿ ಆದಷ್ಟು ಬೇಗ, ಮತ್ತೆ ಆದಷ್ಟು ಬೇಗ ನವತ್ತಿನ ನಡ ನಡ